ಈ ಸರ್ಚ್ ಇಂಜಿನ್ ಅತ್ತಂಡ ಈ ಸೋಷಿಯಲ್ ಮೀಡಿಯಾದಂದಿಟ್ಟು ತುಳು ಪನ್ಪನ ಅವೊಂಜಿ ಬಾರಿ ಮಲ್ಲೊಂಜಿ ಮುದ್ರೆ ಆದುಂಡು ಸರಕಾರ ಉದೇನು ತೂದಾಣ್ಲ ಗೂಗಲ್ ನಮ್ಮ ಊರ್ದ ಬತ್ತು ನಮ್ಮ ದೇಶವತ್ತು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಭಾರತ ಸರ್ಕಾರ ಉನೇನು ತೂದವ ಅಂತ ತುಳು ಭಾಷೆಗೆ ರಾಜ್ಯದ ಅಧಿಕೃತ ಸ್ಥಾನಮಾನ ಕೊಡೋರು. ಗೂಗಲ್ ಟ್ರಾನ್ಸ್ಲೇಟ್ನಲ್ಲಿ ಇಂದು 110 ಭಾಷೆಗಳು ಹೊಸದಾಗಿ ಸೇರ್ಪಡೆಗೊಂಡಿವೆ. ಜಗತ್ತಿನಾದ್ಯಂತ ಹಲವು ಭಾಷೆಗಳ ಸೇರ್ಪಡೆಯ ಮಧ್ಯೆ ಕರಾವಳಿ ಕರ್ನಾಟಕದ ತುಳು ಭಾಷೆಗೂ ಮಾನ್ಯತೆ ದೊರಕಿವೆ. ಅನೇಕ ತುಳು ಹೋರಾಟಗಾರರ ಸಂಘ ಸಂಸ್ಥೆಗಳು ಗಲ್ಲಿಗಳಲ್ಲಿ ಅಡ್ಡ ರಸ್ತೆಗೆ ತುಳು ಭಾಷೆ ಬೋರ್ಡ್, ವ್ಯಾಪಾರ ಅಂಗಡಿ ಬೋರ್ಡ್ಗಳಲ್ಲಿ ತುಳು ಲಿಪಿ ಬರೆಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಸ್ಥಳೀಯ ಟಿವಿ ಚಾನೆಲ್ಗಳಲ್ಲಿ ತುಳುವಿನ ಕಾರ್ಯಕ್ರಮಗಳು ತುಳುನಾಡು ಮಾತ್ರವಲ್ಲದೆ ಹೊರ ದೇಶಗಳಲ್ಲೂ ಜನಾಕರ್ಷಣೆ ಪಡೆಯಿತು. ಓರ್ವ ವಿದೇಶಿಗನಂತೂ ತುಳು ಕಲಿತು ದಕ್ಷಿಣ ಕನ್ನಡ ಭೇಟಿ ನೀಡಿ ಸ್ಥಳೀಯರಲ್ಲಿ ಕಲಿಕೆಗೆ ಉತ್ಸಾಹ ಮೂಡಿಸಿದ್ದಾರೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರನಾಥ್ ಗಟ್ಟಿ ಈ ಬಗ್ಗೆ ಪ್ರತಿಕ್ರಿಯಿಸಿ, ಗೂಗಲ್ ಟ್ರಾನ್ಸ್ಲೇಟ್ನಲ್ಲಿ ತುಳು ಭಾಷೆ ಸೇರ್ಪಡೆಗೊಂಡಿರುವುದು ತುಳು ಭಾಷೆಗೆ ಜಾಗತಿಕವಾಗಿ ಸಂದ ಗೌರವ. ಇದು ತುಳುವರು ಸಂಭ್ರಮ ಪಡೆಯುವ ವಿಚಾರವಾಗಿದೆ. ಗೂಗಲ್ ಟ್ರಾನ್ಸ್ಲೇಟ್ನಲ್ಲಿ ಕೆಲವು ಸಂದರ್ಭದಲ್ಲಿ ಶಬ್ದಗಳು ತಪ್ಪಾಗಿ ಉಲ್ಲೇಖವಾಗುವುದು ಸಾಮಾನ್ಯ ವಿಚಾರ. ಇಂತಹ ಸಂದರ್ಭಗಳಲ್ಲಿ ಅಲ್ಲೇ ಇರುವ ಫೀಡ್ಬ್ಯಾಕ್ ಕಾಲಂನಲ್ಲಿ ಸರಿಯಾದ ಶಬ್ದವನ್ನ ಉಲ್ಲೇಖಿಸಿ ಪ್ರತಿಕ್ರಿಯಿಸಿದರೆ ಗೂಗಲ್ ಅದನ್ನ ಮುಂದಕ್ಕೆ ಸರಿ ಮಾಡಿಕೊಳ್ಳುತ್ತದೆ. ಈ ಅಂಶವನ್ನ ತುಳುವರು ಸಮರ್ಪಕವಾಗಿ ಬಳಸಿಕೊಂಡರೆ ತುಳುವರಿಗೆ ಹಾಗೂ ತುಳುವೇತರರಿಗೂ ಪ್ರಯೋಜನವಾಗಲಿದೆ ಎಂದಿದ್ದಾರೆ. ಈ ಸರ್ಚ್ ಇಂಜಿನ್ ಅತ್ತಂಡ ಈ ಸೋಷಿಯಲ್ ಮೀಡಿಯಾದಂದಿಟ್ಟು ತುಳು ಪನ್ಪನ ಅವೊಂಜಿ ಬಾರಿ ಮಲ್ಲೊಂಜಿ ಮುದ್ರೆ ಆದುಂಡು ಐನಡ್ದಾದ್ರ ಅದಾನೆ ಪಂಡ ಈ ನಾಡು ನಕಲೆಗೆ ಅದನ್ನು ಸರ್ಚ್ ಮನ್ಪು ನಕಲೆ ಅದನ್ನು ಗಲಸು ನಕಲೆಗೆ ಅತ್ತಂಡ ಈ ಸೋಷಿಯಲ್ ಮೀಡಿಯಾನ ಐತ ಆಸಕ್ತಿದಾಯಕ ವಿಷಯ ಆದುಂಡು ಜನಕಲೆಗೆ ಒಂಜಿ ಐನ ತೆರೆಯೊಂದು ಪೋಪ ನಕಲೆಗೆ ತುಳುಲ್ನ ಸುಮಾರು ಜನ ನಾಡುವೇರು ತುಳುಲ್ನ ಸುಮಾರು ಜನ ಅಪಗಪಕ ಬಳಸೋನು ವೇರು ಪನ್ಪನ ಆಧಾರದ ಮಿತ್ತು ಬೊಕ್ಕ ತುಳುತ್ತ ಕಂಟೆಂಟ್ಸ್ ಟೆಕ್ಸ್ಟ್ ಫಾರ್ಮ್ ಉಡಪ್ಪು ಅತನ ಬೇತೆ ಇರಪಡು ಕಂಟೆಂಟ್ಸ್ ಈತ್ ಪುರ್ತಗೆ ಮಲ್ಲ ಭಂಡಾರ ಅವು ಸೋಷಿಯಲ್ ಮೀಡಿಯಾಡ್ ಇನ್ನಿಕ್ ಅಪ್ಲೋಡ್ ಆದುಂಡು ಅತನ ಬೇತೆ ಸ್ವರಪಡಲ್ಪ ಉಂಟು. ಜನಪದ ವಿದ್ವಾಂಸ ನಿಕಟಪೂರ್ವ ತುಳು ಅಕಾಡೆಮಿ ಅಧ್ಯಕ್ಷ ದಯಾನಂದ್ ಕತಾಲ್ ಸರ್ ಅವರಂತೂ ಇದೊಂದು ತುಳು ಭಾಷೆ ಸಂಸ್ಕೃತಿಗೆ ಮೈಲಿಗಲ್ಲು. ದೇಶ ವಿದೇಶದಲ್ಲಿ ಇರುವವರಿಗೆ ಕನಿಷ್ಠ ತುಳು ಮಾತನಾಡಲು ಸಿಕ್ಕಿರುವ ಉತ್ತಮ ಅವಕಾಶ. ನಾನು ಅಕಾಡೆಮಿ ಅಧ್ಯಕ್ಷರಾಗಿದ್ದ ಸಂದರ್ಭ ವಿವಿಧ ತುಳು ಸಂಘಟನೆಗಳು ತುಳು ಭಾಷೆಯ ಬೆಳವಣಿಗೆಗೆ ಆಪ್ ಹೊರತಂದಿದ್ದಾರೆ. ಮಾಧ್ಯಮಗಳು ಸಹಕಾರ ನೀಡಿವೆ. ಹೋರಾಟವಾಗಿದೆ. ಇನ್ನು ಸರ್ಕಾರ ಯೂನಿಕೋಡ್ ಬಳಕೆ ಹಾಗೂ ತುಳು ಭಾಷೆಗೆ ಮಾನ್ಯತೆ ನೀಡಲು ಕೈ ಜೋಡಿಸಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇನಿಮುಟ್ಟದ ಒಂಜಿ ಪೊರಂಬಾಟದ ಫಲವಾದ ಈ ಗೂಗಲ್ ದಾಖಲೆಗೆ ಕಣ್ಣು ಬೀಳದೆ ತುಳು ಲಿಪಿಲ್ಲ ನಮ್ಮ ನೆಕ್ ಸೇರ್ಪಡೆ ಮಲ್ತಂಡ ಎಂಕ್ಲೆಗಳ ಲಾಭೊಂಡು ಐತೊಟ್ಟಿಗೆ ತುಳು ಭಾಷೆಗಳ ಲಾಭೊಂಡು ಪನ್ಪನ ನಿಲೆಟ್ಟೊಂದು ಮಲ್ತಿದ್ದೇವೆ. ಸರಕಾರ ಉದೇನು ತೂದಾಣ್ಲ ಗೂಗಲ್ ನಮ್ಮ ಊರ್ದ ಬತ್ತು ನಮ್ಮ ದೇಶವತ್ತು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಭಾರತ ಸರ್ಕಾರ ಉನೇನು ತೂದವ ಅಂತ ತುಳು ಭಾಷೆಗೆ ರಾಜ್ಯದ ಅಧಿಕೃತ ಸ್ಥಾನಮಾನ ಕೊಡೋರು. ಎನ್ಮನೆ ಪರಿಚಯದ ನಮ್ಮ ಕೇಂದ್ರ ಸರ್ಕಾರ ಉದೇನು ಸೇರ್ಪಡೆ ಮಲ್ಪಡು. ಈ ಒಂಜಿ ಜಾಗೃತಿ ಪ್ರತಿ ಒಂಜಿ ತುಳುವನ ಉಡಲಿಡು ಇಲ್ಲಿಲ್ಲಡು ನಾಡು ಬರಡು. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.